ಅಡಿಕೆಯನ್ನು ಬೆಳಿಬೇಕು ಅಂತಂದರೆ 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಅದು ಗಮನಕ್ಕೆ ಬರಬೇಕಾದ್ರೆ ಹಲವಾರು ವರ್ಷಗಳು ಬೇಕಾಗ್ಬಿಡ್ತವೆ. ದೀರ್ಘಾವಧಿ ಸಂಶೋಧನೆ ಆಗಬೇಕು ಅಂತ ಆದಲ್ಲಿ ಇದಕ್ಕೆ ಒಂದು ದೀರ್ಘಾವಧಿಯಾದಂಥ ಸಂಶೋಧನೆ ಯೋಜನೆ ಬೇಕು. ನಂಬರ್ 2, ಇದಕ್ಕೆ ಆಗಬೇಕು ಅಂತ ಆದಾಗ ಯಾಕೆ ನಾನು ಯೂನಿವರ್ಸಿಟಿಯಿಂದ ಹೇಳ್ತಾ ಇದ್ದೀನಿ, ಸೂಕ್ಷ್ಮಾಣು ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ಪ್ಲ್ಯಾಂಟ್ ಪೆಥಾಲಜಿಸ್ಟ್ ಅಂತ ಕರೀತಾರೆ, ಸೂಕ್ಷ್ಮ ಜೀವಿ ಶಾಸ್ತ್ರಜ್ಞರು ಬೇಕು. ಇದಕ್ಕೆ ಮತ್ತೊಂದು ಕೀಟದ ಒಂದು ಸಮಸ್ಯೆನೂ ಸೇರ್ಕೊಂಡ್ಬಿಟ್ಟಿದೆ. ಹಳದಿ ರೋಗ ಇದ್ದಲ್ಲೆಲ್ಲ ಬೇರೆ ಹುಳಕ್ಕೆ ಕೂಡ ಬಂದುಬಿಟ್ಟಿದೆ. ಹಾಗಾಗಿ ಇದು ಎಂಟಮಾಲಿಸ್ಟು ಕೀಟಶಾಸ್ತ್ರಜ್ಞರಿರಬೇಕು. ಮಣ್ಣಿನ ಫಲವತ್ತತೆಯ ಸಮಸ್ಯೆ ಆಗೋಗ್ಬಿಟ್ಟಿದೆ, ಸಾಯಿಲ್ ಸೈಂಟಿಸ್ಟು, ಭೂವಿಜ್ಞಾನಿ ಶಾಸ್ತ್ರಗಳು ಬೇಕು. ಇಡೀ ಶರೀರ ಕ್ರಿಯಾಶಾಸ್ತ್ರ, ಪ್ಲ್ಯಾಂಟ್ ಕ್ರಾಪ್ ಫಿಸಿಯಾಲಜಿ ಅಂತ ಕರೀತಾರೆ, ಶರೀರ ಕ್ರಿಯೆ, ಇವು ಎಲ್ಲವುದನ್ನು ಸೇರಿಸಿ ಆದಂಥ ಎಲ್ಲ ಒಟ್ಟು ಸೇರಿ ಮಾಡತಕ್ಕಂಥ ವ್ಯವಸ್ಥೆ ಬೇಕು. ಇದು ಎಲ್ಲ ಅಂಥ ಒಂದು ವಿಜ್ಞಾನಿಗಳು ಎಲ್ಲೂ ಇಲ್ಲ ಈ ಎಲ್ಲ ವಿಶ್ವವಿದ್ಯಾನಿಲಯದಲ್ಲಿ. ಹಾಗಾಗಿ ಸಂಶೋಧನೆ ನಡೆದಿಲ್ಲ ಮತ್ತು ಸಂಶೋಧನೆ ಸಮರ್ಪಕವಾಗಬೇಕು. ಯಾರು ಮಾಡಬೇಕಾಗಿದೆ? ಒಂದು ವಿಶ್ವವಿದ್ಯಾಲಯ ಸಂಬಂಧಪಟ್ಟಿದ್ದಲ್ಲ, ಕಷ್ಟ ಆಗ್ತವೆ. ಅಡಿಕೆಯ ಒಂದು ಈ ಸಮಸ್ಯೆಯ ಜೊತೆಗೆ ನಾನು ಹೇಳಿದ್ನಲ್ಲ, ಅಡಿಕೆಯ ಸಮಸ್ಯೆಯ ಜೊತೆಗೆ ಅಡಿಕೆಗೆ ಮಾರುಕಟ್ಟೆಯ ಸಮಸ್ಯೆ ಕೂಡ ದೊಡ್ಡ ಬಂದುಬಿಟ್ಟಿದೆ. ಅದಕ್ಕೂ ಸೇರ್ಕೊಂಡ್ಬಿಟ್ಟಿದೆ. ಅಡಿಕೆಯ ಒಂದು ಕಾನೂನು ಈಗ ನಾಗಮೋಹನ್ ದಾಸ್ ಅವರು ತಗೊಂಡು ಹೋಗ್ಬೋದು. ಈಗ ಒಂದು ಹೆಬ್ಬಾವು ಅಡಿಕೆಯ ಒಂದು ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟಲ್ಲಿ ಮನಗಿದೆ, ಸತ್ತಿಲ್ಲ ಹೆಬ್ಬಾವು. ಇನ್ನೂ ಹೇಳ್ತೀನಲ್ಲ, ಏನು ಅಡಿಕೆ ಜೊತೆಗೆ ತಂಬಾಕಿನಿಂದ ಸಮಸ್ಯೆ ಅಲ್ಲ ಆರೋಗ್ಯ. ತಂಬಾಕು ಉಪಯೋಗಿಸೋದ್ರಿಂದ ಅರ್ಬುದ, ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಅಡಿಕೆಯ ಸೇವನೆಯಿಂದನೇ ಇವಾಗ ಕ್ಯಾನ್ಸರ್ ಬರುತ್ತೆ ಅನ್ನತಕ್ಕಂಥ 1500 ಪೇಜ್ ಪುಟಗಳ ಒಂದು ವರದಿ ಸುಪ್ರೀಂ ಕೋರ್ಟ್ ಮುಂದಿದೆ. ಹೌದು, ಅಡಿಕೆಯಿಂದಲೇ ನಮಗೆ ತೊಂದರೆ ಆಗ್ತಿದೆ, ಹಾಗೆ ಅಡಿಕೆಯ ಸೇವನೆಯನ್ನೇ ನೀವು ನಿರ್ಬಂಧಿಸಿ ಅನ್ನತಕ್ಕಂಥ ತೀರ್ಮಾನ ಯಾವ ಸಂದರ್ಭದಲ್ಲಿ ಬರತಕ್ಕಂಥ ಸಾಧ್ಯತೆ ಇನ್ನೂ ಉಂಟು. ಯಾಕೆಂದರೆ ಅಡಿಕೆಯ ಒಂದು ಗುಟ್ಕ ಏನು ವಿಚಾರ ಗೊತ್ತಿಲ್ಲದೆ ಬಹಳಷ್ಟು ದೊಡ್ಡ ವರದಿ ಬಂದಿದೆ. ಇದರ ಹಿಂದೆ ದೊಡ್ಡ ಹುನ್ನಾರ ಉಂಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಏನು ಹುನ್ನಾರ? ಅದು ಈ ITC ಈ ಸಿಗರೇಟಿನ ಕಂಪನಿಗೆ ಅಡಿಕೆ ಭಾಳ ಸಮಸ್ಯೆ ಬಂದ್ಬಿಡ್ತು. ಹಿಂದೆ ನಿಮಗೆಲ್ಲ ಗೊತ್ತಿರ್ಬೋದು, ಭಾಳ ಹಿಂದೆ ನಾನು ಸಿಗರೇಟ್ ಸೇರಿದ್ನೆಲ್ಲ ಅದು ಕೇಳಿದ್ದು, ಬರ್ಕ್ಲಿ ಅಂತ ಭಾಳ ಕಡಿಮೆಯ ಒಂದು ಚೀಪಾದ ಸಿಗರೇಟ್ ಇತ್ತು. ಜನಸಾಮಾನ್ಯರು ಬೀಡಿ ಬಿಟ್ಟರೆ ಬರ್ಕ್ಲಿ ಉಪಯೋಗಿಸ್ತಾ ಇದ್ರು. ಆ ಬರ್ಕ್ಲಿ ಸಿಗರೇಟನ್ನ ಯಾರು ಉಪಯೋಗಿಸಿಲ್ಲ, ಯಾಕೆ ಬಿಟ್ಟು ಗುಟ್ಕ ಬರೋಕ್ಕೆ ಹೋಗ್ಬಿಟ್ಟು ಎಲ್ಲ ಇವತ್ತು. ಅವಾಗ ಸಿಗರೇಟನ್ನ ಮಕ್ಕಳು ಸೇರೋದು ಕಷ್ಟ ಇತ್ತು, ಹೆಂಗಸರು ಸೇರೋಕ್ಕೆ ಕಷ್ಟ ಹೋಗ್ಬಿಟ್ಟಿತ್ತು. ಇವೆಲ್ಲ ವಾಸ್ತವಿತೆ. ಆದರೆ ಅಡಿಕೆ ಗುಟ್ಕವನ್ನು ಹಾಕಕ್ಕೆ ಸಾಧ್ಯತೆ ಇರೋದ್ರಿಂದ ಅವರೆಲ್ಲ ಬಿಟ್ಬಿಟ್ಟು ಇಲ್ಲ ಸಲ್ಲದ ಒಂದು ಅಡಿಕೆಯ ಮೇಲೆ ಒಂದು ಈ ಗುಟ್ಕಾ ಪಾನ್ ಪರಾಗಗಳು ಇವೆಲ್ಲ ತಪ್ಪೇ, ಅನುಮಾನವಿಲ್ಲ. ಆದರೆ ಇವರ ಹಿನ್ನೆಲೆಯಲ್ಲಿ ITC ಕಂಪನಿ ಕೆಲಸ ಮಾಡಿ ಅವರು ತಂಬಾಕು ಬಿಡಿ ಅಂತ ಹೇಳ್ಬಿಟ್ರೆ ತಮ್ಮ ಕುತ್ತಿಗೆ ಬರುತ್ತೆ ITC ಕಂಪನಿ. ಅದ್ರ ಬದಲು ಏನಂತಾರೆ, ಅಡಿಕೆನೇ ಬ್ಯಾನ್ ಮಾಡಿಸಾಕ್ಬೇಡ ಅಂತ. ಇದು ಹುನ್ನಾರ. ತಂಬಾಕು ಆರೋಗ್ಯಕ್ಕೆ ಅತ್ಯಂತ ಹಾನಿಕರ. ಆದರೆ ಯಾವ ಒಂದು ತಂಬಾಕು ಉಪಯೋಗಿಸ್ತಕ್ಕಂಥ ಸಿಗರೇಟ್ ಕಂಪನಿ ತಂಬಾಕು ಹಾನಿಕರ ಅಂತ ಹೇಳಿಬಿಟ್ರೆ ತಮ್ಮ ಒಂದು ಅಸ್ತಿತ್ವನ ಹೊರಟೋಗ್ಬಿಡ್ತದೆ. ವಿಶ್ವದಾದ್ಯಂತ ತಂಬಾಕು ಇರ್ತಿದೆ, ಆದರೆ ನಮಗೆ ಅಡಿಕೆ ತೊಂದರೆ ಕೊಟ್ಟಿದೆ. ಯಾಕೆ ಅಡಿಕೆ ತೊಂದರೆ ಕೊಟ್ಟಿದೆ? ಅಡಿಕೆ ಜೊತೆಗೆ ಗುಟ್ಕಾ ಅಂತ ಹೇಳಿಬಿಟ್ಟು ನೀವು ತಂಬಾಕನ್ನು ಬಳಸೋದ್ರಿಂದ. ಹಾಗಾಗಿ ತಂಬಾಕಲ್ಲ, ಅಡಿಕೆನೇ ಸಮಸ್ಯೆಯನ್ನು ಒಂದು ದೊಡ್ಡ ಹುನ್ನಾರ. ಇದ್ರ ಬಗ್ಗೆ ನಾನು ವಿಸ್ತೃತವಾದಂಥ ವರದಿ ಬೇರೆ ಕೊಟ್ಟಿದ್ದೀನಿ. ಸುಪ್ರೀಂ ಕೋರ್ಟಲ್ಲಿ ನಾನು ಕೊಟ್ಟಂಥ ವರದಿನ ಆಧಾರ ಇಟ್ಕೊಂಡು ರೈತ ಸಂಘಟನೆಗಳೆಲ್ಲ ಮ್ಯಾಮ್ಗಳೆಲ್ಲ ಹೋರಾಟ ಮಾಡಿದ್ದಾವೆ. ಹಾಗೆ ಅಡಿಕೆಗೆ ದೊಡ್ಡ ಸಮಸ್ಯೆನೂ ಇದ್ದಾವೆ. ಇಲ್ಲಿ ಒಂದು ಅಡಿಕೆಗೆ ಒಂದು ವಿಚಿತ್ರವಾದಂಥ ಒಂದು ಪರಿಸರ ಇದೆ. ನಿಮಗೆ ಗೊತ್ತಿದೆಯಲ್ಲೂ, ಅಡಿಕೆಗೆ ಸಹಕಾರಿ ವ್ಯವಸ್ಥೆ ಅನ್ನೋದು ಸ್ವತಂತ್ರ ಪೂರ್ವನೇ ಬಂದಿದೆ. 1932 ಕಾಣುತ್ತೆ ಮ್ಯಾಮ್ಕೋಸ್ ಬಂದಿರತಕ್ಕಂಥದ್ದು. ಮಲೆನಾಡಲ್ಲಿ ಬಂದಿರತಕ್ಕಂಥ ಅಡಿಕೆ ಸಹಕಾರ ಸಂಸ್ಥೆ. ಇದಕ್ಕೊಂದು ಕಾರಣನೇ ಇದೆ. ಅಡಿಕೆ ಬೆಳೆಗಾರರು ಈ ಭಾಗದಲ್ಲಿ ಹವ್ಯಕ ಬ್ರಾಹ್ಮಣರು ಹೆಚ್ಚಿನ ಅಂಶ, ಅದು ಬಿಟ್ಟರೆ ಬಂಟರು ಇರ್ಬೋದು, ನಮ್ಮ ಕಡೆ ಒಕ್ಕಲಿಗರು, ಆ ಕಡೆ ಲಿಂಗಾಯತರು. ಬ್ರಾಹ್ಮಣರು ಅಡಿಕೆಯಲ್ಲಿ ತೊಡಗಿರತಕ್ಕಂಥದ್ದು, ಇಡೀ ಕೃಷಿಯಲ್ಲಿ ತೊಡಗಿರತಕ್ಕಂಥದ್ದು ಇದೇ ಭಾಗದಲ್ಲಿ ಬಹಳ ಅಪರೂಪ. ಬ್ರಾಹ್ಮಣರು ಯಾವಾಗಲೂ ಕೂಡ ಮಣ್ಣು ಮಾಡಿಕೊಳ್ಳಂತ ಹೋಗೋದಿಲ್ಲ. ಅದು ಇಲ್ಲಿದ್ದಾರೆ, ಹವಿಕರು ಸಂಪೂರ್ಣ ಕೃಷಿ ತೊಡ್ಕೊಂಡಿದ್ದಾರೆ. ಅವರಿಗೆ ಒಂದು ಸ್ವಾಭಿಮಾನ. ಸಾಲ ಬೇಕು ಅಂತಾದಾಗ ಯಾರನ್ನೋಗ ಸಾಲ ಕೇಳಬಾರ್ದು, ಯಾರನ್ನು ಕೇಳಬೇಕಾಗತ್ತೆ? ನಮ್ಮದೇ ಆದ ಸಂಸ್ಥೆ ಮಾಡೋಣ ಅಂತೇಳಿ ಮ್ಯಾಮ್ಕೋ ಹುಟ್ಟಿರ್ತಕ್ಕಂಥ ಉದ್ದೇಶ. ನಾವು ಸಾಲಕ್ಕೆ ಯಾರಿಗೂ ಮೊರೆ ಹೋಗಬಾರ್ದು ಅಂತೇಳಿ. ಎರಡನೇದು, ಅಡಿಕೆ ಅನ್ನೋದು ಭಾಳ ಬೆಲೆ ಬಾಳತಕ್ಕಂಥದ್ದು. ಬೆಳಿತೀರಿ, ಕೂಡಿಡ್ಬೋದು. ಎಲ್ಲಿ ಕೂಡಿಡ್ಬೋದು? ಮನೇಲಿ ಕೂಡಿಟ್ರೆ ಕಷ್ಟ. ಎಲ್ಲೋ ಲಕ್ಷಾಂತರ ರೂಪಾಯಿ ಬೆಲೆ ಇರ್ತಕ್ಕಂಥದ್ದು ಕೂಡಿಡೋದಂತ ಆದಲ್ಲಿ ಅದನ್ನು ಕಳ್ದಕ್ಕದನ್ನು ಹೋಗ್ಬಿಟ್ಟು ತಲೆ ಒಡೆದು ಹಾಕ್ಬಿಡ್ತಾರೆ. ಅದ್ರ ಬದಲು ನಮ್ಮದೇ ಮಾರಾಟ ವ್ಯವಸ್ಥೆ ಬೇಕು ಅಂತ ಬಂದಿದೆ. ಸಹಕಾರ ವ್ಯವಸ್ಥೆ ಬಂತು.
ಯಶಸ್ವಿಯಾದ ಸಹಕಾರ ವ್ಯವಸ್ಥೆ. ಆಮೇಲೆ ತೋಟಗಾರ ಸೊಸೈಟಿ ಅಂತೆ, ಆಪ್ಸ್ಕೋಸ್ ಅಂತೆ, ಅವೆಲ್ಲ ಒಟ್ಟು ಸೇರಿ ಮ್ಯಾಮ್ಕೋಸ್ ಅಂತ ಆಯಿತು. ಬಹು ರಾಜ್ಯಗಳ ಸಂಸ್ಥೆ. ಸಮಸ್ಯೆ ಏನಾಗಿದೆ ಅಂದ್ಬಿಟ್ರೆ, ಸಹಕಾರ ಸಂಸ್ಥೆಗಳು ಯಾಕೋ ಸ್ವಲ್ಪ ಎಲ್ಲ ಕಡೆಯೂ ಕೂಡ ಸಹಕಾರ ಸಂಸ್ಥೆಯನ್ನು ಕೂಡ ರಾಜಕೀಯ ಮುಕ್ತವಾಗಿಲ್ಲ. ಕಬ್ಬು ಅನ್ನೋದು ಕಬ್ಬಿನ ಒಂದು ಲಾಬಿಗೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ಮುಖಂಡರುಗಳಿಂದ. ಅಡಿಕೆಗೂ ಅದೇ ಸಮಸ್ಯೆ ಆಗೋಗ್ಬಿಟ್ಟಿದೆ. ಅಡಿಕೆ ಎನ್ನುವಂಥದ್ದು ಇವತ್ತು ಒಂದು ಪಕ್ಷದ ದೃಷ್ಟಿಯಿಂದ, ಒಂದು ಜಾತಿಯಿಂದ ನೋಡೋದ್ರಿಂದ, ಇನ್ನೂ ಹೆಚ್ಚು ಕಡಿಮೆ ಒಂದು ಧರ್ಮದಿಂದ ನೋಡತಕ್ಕಂಥ ಒಂದು ಕಾಲ ಬಂದುಬಿಟ್ಟಿದೆ. ಅಡಿಕೆಗೂ ಇವತ್ತು ಜಾತಿ ಬಂದುಬಿಟ್ಟಿದೆ, ಅಡಿಕೆಗೂ ಧರ್ಮ ಬಂದುಬಿಟ್ಟಿದೆ, ಅಡಿಕೆ ಪಕ್ಷಗಳು ಬಂದು ಹೋಗ್ಬಿಟ್ಟಿದೆ. ಮ್ಯಾಮ್ಕೋ ಮತ್ತು ಕ್ಯಾಂಪ್ಕೋ ಅಧ್ಯಕ್ಷರು ಚುನಾವಣೆ ಸಂದರ್ಭದಲ್ಲಿ ಇಳಿದ್ರು ಅಂತ ಹೇಳಿಬಿಟ್ಟು ಒಂದು ಅಪವಾದ ಬಂದಿದೆ. ಚುನಾವಣಾ ಸಂದರ್ಭದಲ್ಲಿ ನೇರವಾಗಿ ಬಂದಿದೆ ಅಂತೇಳಿ ಇವೆಲ್ಲ ನಾನು ಹೇಳ್ತಾ ಇದ್ದೆ. ನನಗೆ ಯಾಕೆ ಅಧಿಕೃತ ನಾನು ಹೇಳಿದ್ದೆ, ಅವೆಲ್ಲ ನನ್ನ ಸ್ನೇಹಿತರು, ನನಗೆ ಅನುಮಾನ ಇಲ್ಲ. ಹಾಗಿರೋದ್ರಿಂದ ಸಹಕಾರ ವ್ಯವಸ್ಥೆ ಎನ್ನುವುದು ಕೂಡ ಅವರೆಲ್ಲ ಸಹಕಾರ ಭಾರತಿ ಅಂತ ಮಾಡ್ಕೊಂಡಿದ್ದಾರೆ. ಇವಾಗ ಅಡಿಕೆಯ ಮ್ಯಾಮ್ಕೋ ಅಧ್ಯಕ್ಷರು ಯಾರು ಸೆಲೆಕ್ಟ್ ಮಾಡಿ ಎಲ್ಲ ಗೊತ್ತಿರತಕ್ಕಂಥದ್ದು. ಅತಿಯಾದ ಈ ಒಂದು ಬಲಿಷ್ಠವಾದಂಥ, ಅತ್ಯಂತ ಭಾಳ ಸಮಯದಲ್ಲಿದ್ದಂಥ ಒಂದು ಸಹಕಾರಿ ವ್ಯವಸ್ಥೆಗೆ ಸಂಪೂರ್ಣವಾದಂಥ ರಾಜಕೀಯ ಮುಕ್ತವಾಗಿಲ್ಲ. ಅದು ಸಮಸ್ಯೆ ಆಗೋಗ್ಬಿಟ್ಟಿದೆ. ನಾವು ಇವನ್ನೆಲ್ಲವನ್ನು ಪರಿಹರಿಸಬೇಕು ಅಂತಾದಾಗ ಅಡಿಕೆ ಹಳದಿ ರೋಗಕ್ಕೂ ಕೂಡ ನೀವು ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಡಿಕೆಗೆ ಅವ್ರು ಹೇಳಿದ್ರಲ್ಲ, ಕಾಫಿಗೆ ಮಂಡಳಿ ಅಂತಿರ್ತಲ್ಲ, ಅಡಿಕೆಗೆ ಒಂದು ಪ್ರತ್ಯೇಕ ಮಂಡಳಿ ಮಾಡಬೇಕು ಅಂತ ನಾವು ಕೊಟ್ಟು. ಯಾಕೆಂದರೆ ಮಂಡಳಿ ಮಾಡೋದಂತಾದಾಗ ಅದು ಯಾವ ಪಕ್ಷ, ಯಾವ ಒಂದು ಅಧಿಕಾರಕ್ಕೆ ಬರತಕ್ಕಂಥ ಒಂದು ಸರ್ಕಾರದ ಹಿಡಿತಲ್ಲಿ ಬರೋಕ್ಕೆ ಅಂತ ಹೋಗಲ್ಲ. ಕಾಫಿ ಮಂಡಳಿ ಅನ್ನುವಂಥದ್ದು ಒಂದು ಪ್ರತ್ಯೇಕವಾದ ಕೇಂದ್ರ ಸರ್ಕಾರದ ವ್ಯಾಪ್ತಿಯಿರತಕ್ಕಂಥ ಮಂಡಳಿ. ದುರದೃಷ್ಟವಶಾತ್ ನಾನು ಈ ಅಡಿಕೆಗೆ ಮಂಡಳಿ ಬೇಕು ಅನ್ನತಕ್ಕಂಥದ್ದನ್ನು ಕೃಷಿ ಬೆಲೆ ಆಯೋಗದಿಂದ ಒಂದು ಅಧಿಕೃತವಾದಂಥ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಸಹಾಯದಿಂದ ಒಂದು ಮಂಡಳಿ ಬೇಕು ಅಂತ ಮಾಡಿರ್ತಕ್ಕಂಥದ್ದು. ಮಂಡಳಿ ಮುಖ್ಯ ಉದ್ದೇಶ ಈ ಹಳದಿ ರೋಗದಿಂದ ಹಿಡಿದುಬಿಟ್ಟು ಅಡಿಕೆಗೆ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಹೇಳ್ತಕ್ಕಂಥ ಇಟ್ಟಂಥದ್ದು. ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಂದ ಒಂದು ವರದಿಯನ್ನು ಕೊಟ್ಟೆ. ಮಂಡಳಿ ಇರ್ತಾರೆ, ಯಾವ ರೀತಿ ಇರಬೇಕಾಗತ್ತೆ, ಮಂಡಳಿ ಇರಬೇಕು ಅಂತಾದಲ್ಲಿ ಅದರ ರಚನೆಗಳು ಹೇಗಿರಬೇಕಾಗಿದೆ, ಸಮಗ್ರವಾಗಿರಬೇಕು. ಈ ಶುಡ್ ಬಿ ಎನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಂತ ನಾನು ಹೇಳಿರ್ತಕ್ಕಂಥದ್ದು. ಪಾರ್ಲಿಮೆಂಟ್, ಕಾಫಿ ಮಂಡಳಿ ಅಂತಕ್ಕಂಥದ್ದು ಪಾರ್ಲಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಹೆಚ್ಚಿನ ಒಂದು ಬೆಂಬಲ ಸಿಕ್ಕಿಲ್ಲ. ಸಹಕಾರ ಸಂಘಗಳು ಹೇಳ್ತೀನಲ್ಲ, ಮಂಡಳಿ ಬರೋದ್ರಿಂದ ನಮಗೆ ಕಷ್ಟ ಆಗುತ್ತೆ ಅಂತ ಏನೋ. ಯಾಕೆಂದರೆ ಈ ಅಡಿಕೆ ಕೃಷಿ ಅನ್ನೋದು ಯಾರ ಒಂದು ಸ್ವತ್ತು ಅಲ್ಲ. ಸಹಕಾರ ಸಂಘಗಳು ಒಟ್ಟಾರೆ ಮಾಡ್ತಿರ್ತಕ್ಕಂಥದ್ದು 20-30%. ಅತಿ ಸಣ್ಣ ರೈತರು, ಬೇರೆ ಬೇರೆ ಧರ್ಮ ಜಾತಿ ಸೇರ್ತಕ್ಕಂಥ ರೈತರು ಹೆಚ್ಚು ಸೇರಿದ ಅನುಮಾನ. ಸಹಕಾರ ಸಂಘಗಳೇ ಅಡ್ಡ ಬಂದರು. ಯಾಕೆಂದರೆ ನಾವು ಇದು ಬಂದಾಗ ಇಲ್ಲ ಮಂಡಳಿ ಬರೋದ್ರಿಂದ ಅದು ಬ್ಯೂರೋಕ್ರಾಟ್ಗಳು, IAS ಆಫೀಸರ್ ವ್ಯಾಪ್ತಿ ಹೋಗ್ತವೆ ಅಂತೇಳ್ಬಿಟ್ಟು ಮಂಡಳಿನೂ ಆಗಿಲ್ಲ. ಆದರೆ ನಾವು ಅಧಿಕೃತವಾಗಿ ಮಂಡಳಿ ಬೇಕು ಅನ್ನತಕ್ಕಂಥ ಅದಕ್ಕೆ ಭಾಳಷ್ಟು ಜನ BJP ಸಂಸದರು ಕೂಡ ಒಪ್ಪಿದ್ರು ಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸಹಕಾರ ವ್ಯವಸ್ಥೆ ಅನ್ನತಕ್ಕಂಥದ್ದು ವಿಚಿತ್ರವಾಗಿ ಮಂಡಳಿ ಬರೋದಂತಾದಲ್ಲಿ ನಮಗೆ ರೈತರ ಒಂದು ಧ್ವನಿ ಹೊರಟು ಹೋಗ್ಬಿಡ್ತವೆ. ಅಧಿಕಾರಿಗಳ ಪಾತ್ರ ಏನನ್ನ ಬಂದ್ಬಿಟ್ಟು ಅದಕ್ಕೂ ಹೆಚ್ಚಿನ ಒತ್ತು ಕೊಟ್ಟಿಲ್ಲ, ಅದು ಮುಂದುವರೆದಿಲ್ಲ. ಈಗ ಅಧಿಕೃತವಾಗಿ ಒಂದು ಅಡಿಕೆಗೆ ಒಂದು ಪ್ರತ್ಯೇಕ ಮಂಡಳಿ ಬೇಕು. ಪ್ರತ್ಯೇಕ ಮಂಡಳಿ ಆಗಿದ್ದೆ ಆದಲ್ಲಿ ಕಾಫಿ ಮಂಡಳಿ ಮಾತ್ರ ಅಂತಲ್ಲ, ನಿಮಗೆ ಗೊತ್ತಿದೆ ತಾನೆ, ಕಾಫಿಗೆ ತನ್ನದೇ ಆದ ಪ್ರತ್ಯೇಕವಾದಂಥ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಲ್ಲಿ ಉಂಟು. ನಿಮಗೆ ಗೊತ್ತಿದೆ ಕಾಣುತ್ತೆ. ಬಾಳೆಹೊನ್ನೂರಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಅತ್ಯಂತ ಬಲಿಷ್ಠವಾದಂಥ ಕಾಫಿಯ ಒಂದು ಸಂಶೋಧನಾ ವ್ಯವಸ್ಥೆ ಬಾಳೆಹೊನ್ನೂರು ಕಾಫಿ ರಿಸರ್ಚ್ ಸ್ಟೇಷನ್ಸ್ಗಳಿದ್ದಾವೆ, ದೊಡ್ಡ ದೊಡ್ಡ ವಿಜ್ಞಾನಗಳಿದ್ದಾವೆ. ಬಹುಶಃ ಮಂಡಳಿ ಮಾಡಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕ ಮಂಡಳಿ ಉದ್ದೇಶ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಡೆವಲಪ್ಮೆಂಟ್ ಅಂದ್ಬಿಟ್ಟೆ ಈ ಅಡಿಕೆಯ ಒಂದು ಸಮಗ್ರ ಅಭಿವೃದ್ಧಿ ಬಗ್ಗೆ ನೋಡಬೇಕಾಗಿರತಕ್ಕಂಥದ್ದು. ರಿಸರ್ಚ್ ಅಂದರೆ ಸಂಶೋಧನೆ ಮಾಡಬೇಕಾಗಿರೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ ಒಂದು ಸಂಪೂರ್ಣ ಜವಾಬ್ದಾರಿ ಕೊಟ್ಟಿದ್ದೇ ಆದಲ್ಲಿ ಅಡಿಕೆಗೆ ಹಳದಿ ರೋಗಕ್ಕೆ ಒಂದು ಪರಿಹಾರ ಸಿಕ್ಕುತ್ತೆ. ಈ ಅಡಿಕೆಯ ಜೊತೆಗಿರ್ತಕ್ಕಂಥ ಎಲ್ಲ ರಾಜಕೀಯಗಳು, ಬಣ್ಣ, ಎಲ್ಲ ವಿಚಾರಗಳು ಮಾಯವಾಗ್ತವೆ ಮತ್ತು ಅಡಿಕೆ ಮುಕ್ತಿಯಾಗುತ್ತೆ ಅಂತ ಹೇಳ್ಬೋದು. ಆ ಹಳದಿ ರೋಗದ ಲಕ್ಷಣಗಳನ್ನೆಲ್ಲ ಇಲ್ಲಿ ಪುಣಚ್ ಅವರು ಇದರಲ್ಲಿ ಗುರುತಿಡಿದ್ದಾರೆ. ರೈತರಿಗೆ ಕೊಡ್ತಕ್ಕಂಥದ್ದು ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇದೆ ಅಂತಾದಲ್ಲಿ ನಿಮ್ಮ ಹೊಲಕ್ಕೆ ಹಳದಿ ರೋಗ ಇದೆ, ಈ ಹಳದಿ ರೋಗದಿಂದ ನಿಮಗೆ ಎಷ್ಟು ತೊಂದರೆ ಆಗಿದೆ ಅನ್ನತಕ್ಕಂಥದ್ದು ಅವರೇ ಹೇಳ್ತಕ್ಕಂಥದ್ದು. ರೈತರೇ ಸ್ವಯಂ ಘೋಷಣೆ ಮಾಡಿ ತಮ್ಮ ಹೊಲದಲ್ಲಿ ಹಳದಿ ರೋಗ ಅನ್ನೋದು ಇದೆಯೋ ಅಥವಾ ಇಲ್ಲವೋ, ಇದ್ದರೆ ಅದರ ಪರಿಣಾಮ ಎಷ್ಟು ಇದ್ದರೆ ಅವರೇ ಗುರುತಿಡಿತಕ್ಕಂಥದ್ದು. ನಮ್ಮಂಥವ್ರು ಸರ್ಕಾರ ವಿಜ್ಞಾನಿಗಳು ಮಾಡ್ತಕ್ಕಂಥ ಸರ್ವೆ ಅಲ್ಲ. ಆ ವಿನೂತನದಿಂದ ಬಹುಶಃ ಈ ಭಾಗದ ಬಹುತೇಕ ಅಡಿಕೆ ತೋಟಗಳಲ್ಲಿ ಈ ಲಕ್ಷಣ ಇರತಕ್ಕಂಥ ಸಾಧ್ಯತೆ ಇದೆ. ಬಹುಶಃ ಈ ಎಲ್ಲ ಫಾರಮ್ ಅವರೇ ಭರ್ತಿ ಮಾಡಿ ಕೊಟ್ಟಿದ್ದೇ ಆದಲ್ಲಿ ಈ ಭಾಗದ ನೀವು ಎಷ್ಟು ಮಟ್ಟಿಗೆ ತೊಗೊಂಡು ಹೋಗ್ತೀವಿ. ಎಷ್ಟು ಬುಕ್ ಮಾಡಿದ್ರಿ ಇದನ್ನು ನೀವು? 2,000 ಮಾಡಿದ್ರಿ. ಅದನ್ನು 20,000 ಮಾಡಬೇಕಾಗ್ತದೆ. ಮಾಡಿಕೊಟ್ಟಿದ್ದೇ ಆದಲ್ಲಿ ಬಹುಶಃ ರೈತರಿಗೆ ಸಂಪೂರ್ಣ ಅರ್ಥ ಆಗ್ತದೆ. ಹೌದು, ನಮ್ಮಲ್ಲಿ ಈ ಬಂಡರ ಸಮಸ್ಯೆ ಗಂಭೀರವಾಗಿದೆ, ಬಂಡರ ಸಮಸ್ಯೆ ತೋಟಕ್ಕೂ ಬಂದಿದೆ. ಹಾಗಾಗಿ ಈ ಹಳದಿಯ ಸಮಸ್ಯೆಯನ್ನು ನಾವು ಪರಿಹರಿಸಬೇಕು ಅಂತ ಬಂದಿದ್ದೇ ಆದಲ್ಲಿ ಬಹುಶಃ ನಿಮ್ಮ ರೈತ ಹೋರಾಟಕ್ಕೆ ಒಂದು ಬಲ ಬರುತ್ತೆ.
ಅದಕ್ಕೆ ಪರಿಹಾರ ಏನು ಅಂತಲೂ ಕೇಳಬೇಕಾಗ್ತವೆ. ಇವಾಗ ನೀವು ಅಡಿಕೆ ಬೆಳೆಗಾರರಿಗೆ ಸಂಪೂರ್ಣವಾದಂಥ, ಈಗ ಅಡಿಕೆ ತೋಟ ಹೋಯ್ತಲ್ಲ ಅಂದ್ಬಿಟ್ಟು ಮತ್ತೊಂದು ದಿನ ಪರಿಹಾರ ಬರಬೇಕು ಅಂತಂದರೆ ಹಲವಾರು ವರ್ಷಗಳು ಕಾಯಬೇಕಾಗ್ತವೆ. ಪರಿಹಾರಗಳು ಏನು ಅಂತಲೂ ಕೇಳಬೇಕಾಗಿದೆ, ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿದೆ. ಇವೆಲ್ಲ ವಿಚಾರದಿಂದ ಈ ಒಂದು ಸ್ವಯಂ ಘೋಷಣೆ ವಿಚಾರ ಏನಂತ ಹೇಳ್ತೀನಿ, ಇದು ಭಾಳ ಮುಖ್ಯವಾದ ವಿಚಾರ. ಇದು ಯಶಸ್ವಿಯಾಗಲಿ. ಈ ಒಂದು ಸ್ವಯಂ ಘೋಷಣೆ ಹಿಂದೆ ನಾನು ಖಂಡಿತ ಇರ್ತೀನಿ. ಮತ್ತು ಇದು ಒಂದು ವಿನೂತನವಾದಂಥ ಹೋರಾಟ ಮಾಡತಕ್ಕಂಥ ಒಂದು ರೈತ ಚಳವಳಿಗೆ ಒಂದು ವಿನೂತನವಾದಂಥ ಒಂದು ಪದ್ಧತಿ ಅಂತ ನಾನು ಹೇಳ್ತೀನಿ. ಅಡಿಕೆ ಹಳದಿ ರೋಗಕ್ಕೆ ಪರಿಹಾರ ಬೇಕು ಅಂತಾದಲ್ಲಿ ನಾನು ಹೇಳಿನಲ್ಲ, ಇದು ಒಂದು ಮೂಲದಿಂದ ಬರತಕ್ಕಂಥ ಸಮಸ್ಯೆ ಅಲ್ಲ. ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ವಿಜ್ಞಾನಿಗಳ ತಂಡ ಸಮಗ್ರವಾಗಿ ಮೊದಲಾಗಬೇಕಾಯಿತು. ಒಂದು ಮೂಲದಿಂದ ಬರತಕ್ಕಂಥದ್ದಲ್ಲ. ನಾನು ಹೇಳಿದಲ್ಲ, ಕೀಟಶಾಸ್ತ್ರಜ್ಞರು ಬೇಕಾಗ್ತವೆ, ಸೂಕ್ಷ್ಮಜೀವಿ ಶಾಸ್ತ್ರಜ್ಞರು ಬೇಕಾಗ್ತವೆ, ಸಸ್ಯ ಬೆಳೆ ಶಾಸ್ತ್ರಜ್ಞರು ಬೇಕಾಗ್ತವೆ, ಮಣ್ಣು ಶಾಸ್ತ್ರಜ್ಞರು ಬೇಕಾಗ್ತವೆ, ಬೇಸಾಯ ಶಾಸ್ತ್ರಜ್ಞರು 5-6 ಮೂಲದಿದ್ದಂಥ ವಿಜ್ಞಾನಿಗಳು ಬೇಕಾಗ್ತವೆ. ಅಂಥ ಒಂದು ವ್ಯವಸ್ಥೆ ಎಲ್ಲಿದೆ, ಯಾವ ವಿಶ್ವವಿದ್ಯಾಲಯದಲ್ಲಿದೆ ಅನ್ನೋದು ನೋಡಬೇಕಾಗ್ತದೆ. ಕೆಲವು ಕಡೆ ಒಬ್ಬ ವಿಜ್ಞಾನಿಗಳು ಇರ್ತವೆ, ಎಲ್ಲದನ್ನು ಒಟ್ಟು ತಂದು ಮಾಡತಕ್ಕಂಥ ವ್ಯವಸ್ಥೆ ಬೇಕಾಗ್ತವೆ. ಆದರೆ ಈಗ ಸದ್ಯ ಇರತಕ್ಕಂಥ ವಿಶ್ವವಿದ್ಯಾನಿಲಯಕ್ಕೆ ಆಗಲಿ ಈ ಒಂದು ವ್ಯವಸ್ಥೆ ಇದೆ ಅಂತ ನಾನು ಒಪ್ತಾ ಇಲ್ಲ. ಆದರೆ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಇದೆಯಲ್ಲ, ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು, ಅವರಿಗೆ ನೀವು ಸ್ವಲ್ಪ ಒತ್ತಡ ಹಾಕಿದರೆ ಸ್ವಲ್ಪನಾದರೂ ಆಗ್ಬೋದು. ಆದರೂ ಕೂಡ ಹೊಸದಾದಂಥ ವಿವಿಧ ಮೂಲಗಳ ಒಂದು ವಿಜ್ಞಾನಿಗಳು ಸ್ವಲ್ಪ ದೀರ್ಘವಾದಂಥ ಒಂದು ಸಂಶೋಧನೆ ಮಾಡಬೇಕು. ಯಾಕೆಂದರೆ ಇದು ಎಲ್ಲಿಂದ ಬರುತ್ತೆ, ಹೇಗೆ ಹರಡುತ್ತೆ, ಇದು ನಿಜವಾದ ಹಳದಿ ರೋಗ ಅಲ್ಲವೋ ಅನ್ನತಕ್ಕಂಥ ಸಂಶೋಧನೆ ನಾವಿನ್ನೂ ಇದ್ವಿ. ಮೊಟ್ಟ ಮೊದಲಾಗಬೇಕಾಗಿದ್ದು ಆ ಒಂದು ರೋಗದ ಮೂಲ ಹುಡುಕತಕ್ಕಂಥ ಒಂದು ಸಮಗ್ರವಾದಂಥ ಸಂಶೋಧನೆ, ನಂಬರ್ 1. ನಂಬರ್ 2, ಸಂಶೋಧನೆ ಯಾರು ಮಾಡಿಸ್ಬೇಕು ಅನ್ನೋ ವಿಚಾರನ ಎತ್ತಿದೆ. ಸಂಶೋಧನೆ ಆಗಬೇಕು ಅಂತಾದಲ್ಲಿ ಇವೆಲ್ಲ, ಈಗ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಒಂದು ದೊಡ್ಡ ಮಟ್ಟದ ಒಂದು ಸಂಸ್ಥೆಯ ನೆರವನ್ನು ಕೂಡ ನಾವು ಪಡಿಬೇಕಾಗಿದೆ. ಇದು ದೀರ್ಘಾವಧಿಯಲ್ಲಿ ಆಗ್ತಕ್ಕಂಥದ್ದು. ತಕ್ಷಣದಲ್ಲಿ ಈ ಅಡಿಕೆಯ ಹಳದಿ ರೋಗ ಯಾವ ಮಟ್ಟದಲ್ಲಿ ಎಲ್ಲೆಲ್ಲಿ ಹಬ್ಬಿದೆ, ಇದರ ಪರಿಣಾಮ ಏನು ಅನ್ನತಕ್ಕಂಥ ಒಂದು ಸಮಗ್ರವಾದಂಥ ಒಂದು ಸರ್ವೆ ಅಂತ ನೀವು ಹೇಳ್ತಿರಲ್ಲ, ಸಮೀಕ್ಷೆ ಆಗಬೇಕಾಗಿದೆ. ಸರ್ಕಾರವನ್ನಾಗಲಿ ಯೂನಿವರ್ಸಿಟಿ ಆಗಲಿ ಇದು ಸಮಯ ತಗೊಳ್ಬೋದು, ಗೊತ್ತಾಗ್ತಾ ಇಲ್ಲ. ಈಗ ಈ ಒಂದು ಸಮೀಕ್ಷೆಯ ಮೂಲಕ ರೈತರ ಒಂದು ಅಭಿಪ್ರಾಯ ಬರಲಿ. ಈ ರೈತರ ಅಭಿಪ್ರಾಯನ, ಯಾಕೆಂದಾಗ ನೀವು ಅಭಿಪ್ರಾಯ ಹೇಳಿದ ತಕ್ಷಣ ವಿಜ್ಞಾನಿಗಳಾಗಲಿ ಸರ್ಕಾರವಾಗಲಿ ಸಂಪೂರ್ಣ ನಂಬೋದಿಲ್ಲ. ಆದರೆ ಒಂದು ದಿಕ್ಸೂಚಿ ಆಗುತ್ತೆ, ಯಾವ ಭಾಗದಲ್ಲಿ ಈ ಒಂದು ಸಮಸ್ಯೆ ಇದೆ ಅಂತೇಳಿ. ಈ ಒಂದು ಸಮೀಕ್ಷೆ ಮತ್ತು ದಿಕ್ಸೂಚಿಯ ಆಧಾರದ ಮೇಲೆ ಸಂಶೋಧನೆ ಮಾಡಲಿಕ್ಕೆ ಇನ್ನೂ ಉಪಯೋಗ ಆಗುತ್ತೆ. ಮತ್ತು ತಕ್ಷಣದ ಪರಿಹಾರ ಕ್ರಮವನ್ನು ಕೊಡಬೇಕಾಗತ್ತೆ. ತಕ್ಷಣ ಪರಿಹಾರ ಕ್ರಮಕ್ಕೆ ಈಗಾಗಲೇ ದಂಡಿನ್ ಸಮಿತಿ, ನಾನು ಸದಸ್ಯನಾಗಿದ್ದೆ, ದಂಡಿನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತು. ಪರಿಹಾರ ಎರಡು ರೀತಿ ಇದೆ. ಒಂದು, ಆ ಒಂದು ತೋಟವೇ, ಯಾಕೆಂದರೆ ತೋಟವೇ ಹೋಗಿದ್ದಂತಾದಲ್ಲಿ ಆ ತೋಟವನ್ನು ಕಡಿದು ಹೊಸದಾಗಿ ತೋಟ ಹಾಕ್ಬೋದು. ಸಂಪೂರ್ಣವಾದಂಥ ಅದಕ್ಕೆ ಒಂದು ಸಮಸ್ಯೆ ಬಂದಿದ್ದರೆ ಯಾವ ಬೆಳೆ ಹಾಕಬೇಕಾಗ್ತವೆ, ಆ ಪರ್ಯಾಯ ಬೆಳೆಗಳೇನು. ಕೆಲವು ಭಾಗದಲ್ಲಿ ಕಾಫಿ ಅಂತ ಹೇಳ್ತಾರೆ, ನಿಮ್ಮ ಭಾಗದಲ್ಲಿ ತಾಳೆ ಅಂತ ಹೇಳ್ತಾರೆ, ಅಥವಾ ಬೇರೆ ಬೆಳೆಗಳು ಹಾಕೋ ಸಾಧ್ಯತೆ ಉಂಟಾ, ಎಷ್ಟು ವರ್ಷ ಸಿಗುತ್ತೆ, ಅದ್ರ ಬಗ್ಗೆ ಕೂಡ ಲೆಕ್ಕಾಚಾರ ಹಾಕಬೇಕಾಗ್ತವೆ, ರೈತರ ಅಭಿಪ್ರಾಯ ಮತ್ತು ಲೆಕ್ಕಾಚಾರ. ಅಥವಾ ಸ್ವಲ್ಪ ಭಾಗದಲ್ಲಿ ಹೋಗಿದ್ದಾದಲ್ಲಿ ಈಗ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರ ಕ್ರಮಗಳನ್ನೆಲ್ಲ ಯೂನಿವರ್ಸಿಟಿಗಳು ಮತ್ತೆಲ್ಲ ಘೋಷಿಸಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತವೆ ಅದನ್ನು ಕಂಡುಹಿಡಿಯೋಕ್ಕೆ ಒಂದು ದೀರ್ಘಾವಧಿಯಲ್ಲಿ ಪರಿಹಾರ ಬೇಕಾಗ್ತದೆ. ಹೊಸದಾದ ತೋಟ ಮಾಡ್ತಕ್ಕಂಥದ್ದು, ಹೊಸದಾದ ಬೆಳೆಗೆ ಹೋಗ್ತಕ್ಕಂಥದ್ದು, ತಕ್ಷಣ ಅದು ಎರಡಕ್ಕೂ ಬೇಕಾದಂಥ ಹಣಕಾಸಿನ ಬಗ್ಗೆ ಲೆಕ್ಕಾಚಾರಗಳನ್ನು ಆಗಬೇಕಾಗಿದೆ. ಲೆಕ್ಕಾಚಾರದ ಜೊತೆಗೆ ನಾನು ಹೇಳಿದ್ದೆಲ್ಲ, ದೀರ್ಘಾವಧಿಯಲ್ಲಿ ಅಡಿಕೆಗೆ ಬಂದಿರತಕ್ಕಂಥ ಸಮಸ್ಯೆಯನ್ನು ಅರಿತುಕೊಳ್ಳಲಿಕ್ಕೆ ಈ ಒಂದು ಅಡಿಕೆಗೆ ಒಂದು ಪ್ರತ್ಯೇಕ ಮಂಡಳಿ ಅಂತ ಒಂದು ವಿಚಾರವನ್ನು ಕೂಡ, ಯಾಕಂದರೆ ಇದು ರಾಜ್ಯ ಸರ್ಕಾರದ ಮುಂದೆ ನಾವು ಕೊಟ್ಟಿದ್ವಿ, ರಾಜ್ಯ ಸರ್ಕಾರದ ಮುಂದಿದೆ ಈ ಪ್ರಸ್ತಾವನೆ, ಅದು ಕೂಡ ಆಗಬೇಕಾಗಿದೆ. ಹೀಗೆ ಹಲವಾರು ವಿಚಾರಗಳು ಆಗಬೇಕಾಗಿರೋದ್ರಿಂದ ಬಹುಶಃ ಸರ್ಕಾರದ ಮುಂದೆ ಅಡಿಕೆಗೆ ಹಳದಿ ರೋಗದ ವಿಚಾರವನ್ನು ಕೈ ಬಿಡಬೇಡಿ, ಇದ್ರ ಬಗ್ಗೆ ಈಗಾಗಲೇ ಒಂದು ರಾಜಕೀಯ ವಲಯದಲ್ಲಿ ಒಂದು ಸಮಿತಿ ಬೇರೆ ಆಗಿತ್ತು. ಅಡಿಕೆಯ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ಬೇರೆ, ನಮ್ಮ ಜ್ಞಾನೇಂದ್ರ ನೇತೃತ್ವದ ಟಾಸ್ಕ್ ಫೋರ್ಸ್ ಬೇರೆ ಮಾಡ್ಕೊಂಡಿದ್ದಾರೆ. ಇವೆಲ್ಲದರ ಮೂಲಕ ಹೇಳ್ತೀನಲ್ಲ, ಸ್ವಲ್ಪ ಒತ್ತಡ ಬಂದು ಇದು ದೊಡ್ಡ ಸಮಸ್ಯೆ ಇದೆ, ಇದನ್ನು ಮುಂತೆಗೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥ ಒತ್ತಡ ಈ ಕಡೆ ಬರಬೇಕಾಗಿದೆ. ಕೂತ್ಕೊಂಡು ಮಾತಾಡಬೇಕಾಗುತ್ತೆ. ಒಂದು ವಿಜ್ಞಾನಿಗಳದ್ದು ಮತ್ತು ಅಡಿಕೆಗೆ ಸಂಬಂಧಪಟ್ಟ ಕೆಲವು ತಜ್ಞರು ಅಧಿಕಾರಿಗಳ ಒಂದು ಸಭೆನಾದರೂ ನಡೀಬೇಕಾಗುತ್ತೆ. ಇವೆಲ್ಲ ನಡೀಬೇಕಾಗಿದೆ. ತಕ್ಷಣಕ್ಕೆ ಏನು ಅಂತ ನನಗೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕೆಂದರೆ ನಾನು ಅದ್ರ ಬಗ್ಗೆ ಸಂಶೋಧನೆ ಆಗಿದ್ದು ಬಂದಿದ್ದಾರೆ ಹೇಳೋ ಸಾಧ್ಯತೆ ಇರ್ತವೆ.